ಬೇಸಿಗೆಯ ಬೆಗೆ ಆರಂಭವಾಗಿದೆ. ಎಷ್ಟು ನೀರು ಕುಡಿದರೂ ಸಾಕೆನಿಸದಷ್ಟು ದಾಹ ಕಾಡುತ್ತಿದೆ. ಸಾಮಾನ್ಯವಾಗಿ ಜನರು ಇಂತಹ ಸಂದರ್ಭದಲ್ಲಿ ತಂಪು ನೀರಿನ ಮೊರೆ ಹೋಗುತ್ತಾರೆ. ಫ್ರಿಡ್ಜ್ನ ತಂಪು ನೀರನ್ನು ಕುಡಿದು ತಮ್ಮ ದಾಹವನ್ನು ತೀರಿಸಿಕೊಳ್ಳುತ್ತಾರೆ. ಆದರೆ ಇದಕ್ಕಿಂತಲೂ ಉತ್ತಮ ಏನೆಂದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಸಿಟ್ಟು ಕುಡಿಯುವುದು ಆರೋಗ್ಯಕ್ಕೂ ಉತ್ತಮವಾಗಿದೆ. ಜೊತೆಗೆ ಈ ನೀರಿನಲ್ಲಿ ನೈಸರ್ಗಿಕ ತಂಪು ಇರುವುದರಿಂದ ಸೆಕೆಯ ಸಂದರ್ಭದಲ್ಲಿ ಹಾಯೆನ್ನಿಸುತ್ತದೆ. ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸಿದ ನೀರು ಸ್ಟೀಲ್, ಪ್ಲಾಸ್ಟಿಕ್ ಅಥವಾ ಗಾಜಿನ ಜಾಡಿಗಳಲ್ಲಿ ಇಟ್ಟ ನೀರಿಗಿಂತ ಉತ್ತಮವಾದುದು. ಮಡಿಕೆಯ ನೀರು ಅಪ್ಪಟವಾಗಿದ್ದು ಜೀವರಾಸಾಯನಿಕ ಕ್ರಿಯೆ ಸುಲಭವಾಗಿಸುತ್ತದೆ. ಬಾಟಲ್ಗಳು ಬಿಸಿಯಾದಾಗ ಬಿಡುವ ರಾಸಾಯನಿಕಗಳು ದೇಹಕ್ಕೆ ಉತ್ತಮವಾದುದಲ್ಲ. ಅದೇ ಮಡಿಕೆಯ ನೀರು ಮಣ್ಣಿನಾಂಶದಿಂದ ಕೆಂಪಾದರೂ ಅದನ್ನು ಕುಡಿದು ಜೀರ್ಣಿಸಿಕೊಳ್ಳುವ ಶಕ್ತಿ ದೇಹಕ್ಕಿದೆ. ಇಂದು ಸಂಜೆ ಮಡಿಕೆಯಲ್ಲಿ ನೀರು ಹಾಕಿ ನಾಳೆ ಅದನ್ನು ಸೇವಿಸುವುದು ಅತ್ಯುತ್ತಮ ವಿಧಾನ. ಇದರಿಂದ ಗಂಟಲು ತುರಿಕೆ, ಸೀನುವಿಕೆಗಳು ಕಡಿಮೆಯಾಗುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.